ಬಂಟ್ವಾಳ ಮತ್ತು ಬೆಳ್ತಂಗಡಿ ತಾಲೂಕಿನ ಬಹುತೇಕ ಗ್ರಾಮದ ನಿವಾಸಿಗಳು ಅವಲಂಬಿತರಾಗಿರುವಂತಹ ಪುಂಜಾಲಕಟ್ಟೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಯು ಇದ್ದು ಇಲ್ಲದಂಗೆ ಇರುವಂತಹ ಆಸ್ಪತ್ರೆ ಎಂದು ಭಾಸವಾಗ್ತಾ ಇದೆ. ಯಾಕಂದ್ರೆ ರಜಾ ದಿನವಾದ ಇಂದು ಭಾನುವಾರ ಒಂದು ಕುಟುಂಬ ಶೀಘ್ರ ಚಿಕಿತ್ಸೆಗೆ ಬೆಳಗ್ಗೆ 11:24 ಹೊತ್ತಿಗೆ ಪುಂಜಾಲಕಟ್ಟೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ರೋಗಿಯನ್ನ ಸ್ವೀಕರಿಸಲು ಒಂದೇ ಒಂದು ಸಿಬ್ಬಂದಿಗಳು ವೈದ್ಯರು ಆಸ್ಪತ್ರೆಯಲ್ಲಿ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಿದ ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಇಂತಹ ಅವ್ಯವಸ್ಥೆಯು ನಿಜಕ್ಕೂ ಪ್ರಶ್ನಿಸುವಂತಾಗಿದೆ. ಅಷ್ಟಕ್ಕೂ ಇಂದು ಆದಿತ್ಯವಾರ ಅಲ್ವೇ, ರಜೆಯಲ್ಲಿರಬಹುದು ಎಂದು ನಾವು ಭಾವಿಸಿದ್ರದು ತಪ್ಪು. ಆದಿತ್ಯವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸಮಯ ಆಸ್ಪತ್ರೆಯಲ್ಲಿ ನಿಗದಿತವಾಗಿದ್ರೂ ಇಂತಹ ಒಂದು ನಡೆ ನಾವು ಖಂಡಿಸಬೇಕಾಗಿದೆ. ಇದು ನಿರ್ಲಕ್ಷ್ಯತನವೋ ಅಥವಾ ಆಲಸ್ಯತನವೋ ಎಂದು ನಾವೇ ತೀರ್ಮಾನಿಸಬೇಕಾಗಿದೆ. ಇಂತಹ ಸಂದಿಗ್ಧತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಅವ್ಯವಸ್ಥೆ ಉಂಟಾದ್ರೆ ತುರ್ತು ಅವಶ್ಯಕತೆ ಇದ್ರೆ ಇವರ ಈ ಅವ್ಯವಸ್ಥೆಯಿಂದ ಹಲವು ಜೀವಗಳು ಅಸುನೀಗಬಹುದು. ಈ ಕಡೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಮತ್ತು ಆ ಕಡೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಿಟ್ರೆ ಮಧ್ಯದಲ್ಲಿ ಪುಂಜಾಲಕಟ್ಟೆ ಸರ್ಕಾರಿ ಆಸ್ಪತ್ರೆ ಇರುವಂತಹದ್ದು. ಇದು ಅನೇಕ ಹಳ್ಳಿ ಗ್ರಾಮಗಳಿಗೆ ಅವಲಂಬಿತವಾಗಿರುವಂತಹ ಆಸ್ಪತ್ರೆ. ಹೀಗಿರುವಾಗ ಜನ ಹೇಗೆ ಅವಲಂಬಿತರಾಗಿದ್ದಾರೆಯೋ ಅದಕ್ಕೆ ತಕ್ಕಂತೆ ಈ ಆಸ್ಪತ್ರೆ ಸ್ಪಂದಿಸಬೇಕಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು, ಆರೋಗ್ಯ ಇಲಾಖೆಯವರು ಅಥವಾ ಸರ್ಕಾರವು ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು. ಹೆಚ್ಚುವರಿ ಆರೋಗ್ಯ ಸಿಬ್ಬಂದಿಗಳು ವೈದ್ಯರನ್ನ ಪುಂಜಾಲಕಟ್ಟೆ ಆಸ್ಪತ್ರೆಗೆ ನೇಮಿಸಬೇಕು. ರೋಗಕ್ಕೆ ಆದಿತ್ಯವಾರ, ಸೋಮವಾರ, ಶುಕ್ರವಾರ ಎಂದು ನಿರ್ದಿಷ್ಟವಾದ ದಿನ ಇಲ್ಲ. ಅದು ಯಾವಾಗ ಬೇಕಾದರೂ ಬರಬಹುದು. ಕನಿಷ್ಠ ಪಕ್ಷದ ಸ್ಪಂದನೆಯಾದರೂ ಸರ್ಕಾರಿ ಆಸ್ಪತ್ರೆ ನೀಡಬೇಕು. ಇದರ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಒಂದು ವೇಳೆ ಇಂತಹ ಅವ್ಯವಸ್ಥೆ ಮುಂದುವರಿದ್ರೆ ಆಸ್ಪತ್ರೆಯ ನಿರ್ಲಕ್ಷ್ಯತನ ಅಥವಾ ಆಲಸ್ಯತನದಿಂದ ಜೀವಗಳು ಹೋದ್ರೆ ಅದಕ್ಕೆ ಸ್ಥಳೀಯ ಶಾಸಕರು ಮತ್ತು ಆರೋಗ್ಯ ಅಧಿಕಾರಿಗಳೇ ನೇರ ಹೊಣೆ ಎಂದು ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪುಂಜಾಲಕಟ್ಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡಿ, ಸಮಯ 11:24, 25ನೇ ತಾರೀಕು. ಕಟ್ಟೆ ಆರೋಗ್ಯ ಕೇಂದ್ರ ವೈದ್ಯ ಅಧಿಕಾರಿಗಳು ಈಗ ಒಂದೇ ಒಂದು ಜನ ಇಲ್ಲಿ, ಒಂದೇ ಒಂದು ಸ್ಟಾಫ್ ಕೂಡ ಇಲ್ಲ, ಒಂದೇ ಒಂದು ಜನ ಇಲ್ಲ, ಡಾಕ್ಟರ್ ಇಲ್ಲ, ಸ್ಟಾಫ್ ಇಲ್ಲ, ಕಚೇರಿ ಲಾಕ್, ಯಾರು ಒಂದೇ ಒಂದು ಮನುಷ್ಯ ಇಲ್ಲ. ಓಕೆ, ಎಷ್ಟು ಹೊತ್ತಾಯ್ತು, ಯಾರು ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಪುಂಜಾಲಕಟ್ಟೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಈಗ ಎಮರ್ಜೆನ್ಸಿ ಒಂದು ಪೇಷಂಟ್ ಬಂದರೆ ಯಾರು ಕೇಳಲಿಕ್ಕಿಲ್ಲ. ಆ ಪೇಷಂಟಿನ ಗತಿ ಏನಾಗ್ಬೋದು? ಒಂದೇ ಒಂದು ಮನುಷ್ಯ ಇಲ್ಲ. ಆಯಿತಾ? ಈಗ